ನಾಡಿನೆಲ್ಲೆಡೆ ದೀಪಾವಳಿಯ ಸಂಭ್ರಮ ಮನೆ ಮಾತಾಗಿದೆ. ಆದರೆ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ವಿಶಿಷ್ಟವಾದ ಸಂಭ್ರಮವೊಂದಕ್ಕೆ ನಾವು ನಾಳಿನ ದಿವಸ ಅಂದರೆ ಅಕ್ಟೋಬರ್ 26ನೇ ದಿವಸ ಸಾಕ್ಷಿಯಾಗಲಿಕ್ಕಿದ್ದೇವೆ. ನಾವು ಹಿಂಭಾಗದಲ್ಲಿ ನೋಡ್ತಾ ಇದ್ದೇವೆ, ಬೃಹತ್ ವೇದಿಕೆಯೊಂದು ನಿರ್ಮಾಣವಾಗಿದೆ. ರೈ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ತನ್ನ 10ನೇ ವರ್ಷದ ಸಂಭ್ರಮಾಚರಣೆಯ ಪ್ರಯುಕ್ತ ದಶ ಸಂಭ್ರಮ ಅನ್ನುವಂಥ ಕಾರ್ಯಕ್ರಮ ಮಾನ್ಯ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಅಶೋಕ್ ಕುಮಾರ್ ರೈಗಳು ನಮ್ಮ ಜೊತೆಗಿದ್ದಾರೆ. ಈ ಸಿದ್ಧತೆಯಲ್ಲಿ ಬೆಳಗ್ಗಿನಿಂದ ಅವರು ತೊಡಗಿಸಿಕೊಂಡಿದ್ದಾರೆ. ಬನ್ನಿ ಅವ್ರ ಜೊತೆ ಕೇಳೋಣ ಯಾವ ರೀತಿಯಾಗಿ ಈ ಸಂಭ್ರಮ ಕಳೆಗಟ್ಟಿದೆ. ಸರ್, ಒಟ್ಟಾರೆಯಾಗಿ ಕಾರ್ಯಕ್ರಮದ ರೂಪುರೇಷೆ ಹೇಗಿದೆ, ಸಿದ್ಧತೆಗಳು ಹೇಗೆ ನಡೀತಾ ಇದೆ? ಎಲ್ರಿಗೂ ದೀಪಾವಳಿಯ ಶುಭಾಶಯಗಳು. ಇವತ್ತು ಭಾರಿ ಸಂತೋಷ ಆಗ್ತಿದೆ. ಯಾಕಂತ ಹೇಳಿದ್ರೆ ಒಂದು 26,000 ಜನರಿಗೆ ಈ ವಸ್ತ್ರ ವಿತರಣೆ ಮಾಡೋದಂತ ಹೇಳಿದ್ರೆ ಇದು ಚಿಕ್ಕ ಕೆಲಸ ಏನಲ್ಲ. ಎಲ್ಲ ಊರಿನ ಜನಗಳು, ನೀವು ಇಡೀ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಜನಗಳು ಈ ನಾಳೆ ಈ ವಸ್ತ್ರ ವಿತರಣೆಗೆ ಹೋಗಬೇಕು. ಮನೆ ಮಾತಾಗಿದೆ, ಎಲ್ಲರೂ ಅವರವ್ರ ಮನೆಯಲ್ಲಿ ಮಾತಾಡ್ಕೊಳ್ಳುವಂಥ ಸಂಗತಿಯಾಗಿದೆ. ನನಗೆ ಎಷ್ಟೋ ಜನ ಫೋನ್ ಮಾಡ್ತಾ ಇದ್ದಾರೆ ಇವಾಗಲೇ, ಎಷ್ಟು ಗಂಟೆಗೆ ಬರಬೇಕನ್ನ, ಎಷ್ಟು ಗಂಟೆಗೆ ಆ ಕಾರ್ಯಕ್ರಮಕ್ಕೆ ಬರಬೇಕು, ನಮಗೆ ವಸ್ತ್ರ ವಿತರಣೆ ಅಂತಲ್ಲ, ನಿಮ್ಮ ಕಾರ್ಯಕ್ರಮದಲ್ಲಿ ಬರಬೇಕು, ನಾವು ಫಲಾನುಭವಿಗಳಿದ್ದೇವೆ, ಇದನ್ನು ಉಪಯೋಗ ಮಾಡ್ಕೊಳ್ಬೇಕು, ನಾವು ಬರ್ತಾ ಇದ್ದೀವಿ ಅಂತ ಒಂದು ಸಂತೋಷದ ವಿಚಾರ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮದ ಈ ಜಾಗದಲ್ಲಿ ನೋಡ್ಬೋದು, ಸುಮಾರು ಒಂದು 100-150 ಜನ ನನ್ನ ಹಿತೈಷಿಗಳು ಅವರೇ ಸ್ವಂತ 6:30 ಗಂಟೆಗೆ ಬಂದು ಸುಮಾರು ಒಂದು 70 ಜನ ಅಡಿಗೆ ಭಟ್ರಿದ್ದಾರೆ. ಅಲ್ಲಿ ಒಂದು 200 ಕ್ವಿಂಟೋಲ್ ಅಕ್ಕಿ ಬಂದಿದೆ. ಅದಕ್ಕೆ ಬೇಕಾಗುವಂಥ 25,000 ಜನರಿಗೆ ಏನೇನು ಆಹಾರ ತಯಾರಿಸಬೇಕು. ನೀವು ಅಳಸಂಡೆದು ರಾಶಿ ನೋಡಿದರೆ ಹೇಳ್ಬೋದು. ನೋಡೋಕೆ ಸಂತೋಷ ಆಗ್ತದೆ. ನಾಳೆ ನಾವು ಖಂಡಿತ ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಯಶಸ್ವಿ ಆಗ್ತದೆ. ಆ ಮಾಲಿಂಗೇಶ್ವರ ದೇವ್ರದ್ದು, ಆ ಮಹಿಷಮರ್ದಿನಿ ದೇವ್ರದ್ದು ಅನುಗ್ರಹದಿಂದ, ಹಾಗೆ ಅವರವರು ನಂಬಿರುವಂಥ ದೇವರ ಆಶೀರ್ವಾದದಿಂದ ನಾವು ಮಾಡ್ತಿರುವಂಥದ್ದು ಒಂದು ಬಡವರಿಗೆ ಒಂದು ವಸ್ತ್ರ ವಿತರಣೆ ಮಾಡುವಂಥ ಒಂದು ಕೆಲಸ. ಬಹುಶಃ ಎಲ್ರಿಗೂ ಅವರ ಮನಸಾಕ್ಷಿಯಾಗಿ ಮನಪೂರ್ವಕವಾಗಿ ಇದಕ್ಕೆ ಆಶೀರ್ವಾದ ಮಾಡುವುದನ್ನು ನಾವು ಕಂಡಿದ್ದೇವೆ. ಯಾವುದೇ ಪಕ್ಷ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಮತ ಇರಲಿ, ಇದು ಯಾವುದೂ ಇಲ್ಲ. ಅದು ಯಾವುದೇ ಪಕ್ಷ ಜಾತಿ ಮತ ತೊರೆದು ಎಲ್ಲರೂ ಅವರ ಆಶೀರ್ವಾದವನ್ನು ನಮಗೆ ಮಾಡಿದ್ದಾರೆ. ಬಹುಶಃ ನಾಳೆ ಒಂದು 25,000ರಿಂದ ಮೇಲ್ಪಟ್ಟು ಜನ ಇಲ್ಲಿ ಸೇರುವಂಥ ನಿರೀಕ್ಷೆಯಲ್ಲಿದ್ದೇವೆ. ಎಲ್ಲರೂ ಬರಲಿಕ್ಕೆ ಅವರು ಸ್ವಲ್ಪ ಅವರ ಮನಸ್ಸಿನ ವಿಚಾರಗಳನ್ನು ತಿಳಿಸಿದ್ದಾರೆ. ಬಹುಶಃ ಒಳ್ಳೆ ರೀತಿಯಲ್ಲಿ ಇದು ನಡೀತದೆ. ಇವತ್ತು ಗ್ರಹಣ ಬಿಟ್ಟ ಬಳಿಕ ನಡೆಯುವಂಥ ಪ್ರಥಮ ಶುಭ ಕಾರ್ಯಕ್ರಮವನ್ನು ತಮ್ಮ ನೇತೃತ್ವದಲ್ಲಿ ನಡೀತಾ ಇದೆ. ಇದರ ಬಗ್ಗೆ ಎಷ್ಟು ಖುಷಿ ಇದೆ. ಪುತ್ತೂರಿನಲ್ಲಿ ಈ ರೀತಿಯಾಗಿ ಪ್ರತಿ ವರ್ಷ ಮನೆಯಲ್ಲಿ ನಡೀತಿದ್ದ ಕಾರ್ಯಕ್ರಮ ಪುತ್ತೂರಿನಲ್ಲಿ ಇಷ್ಟು ದೊಡ್ಡ ಮಟ್ಟಿನಲ್ಲಿ ನಡೀತಿರುವುದಕ್ಕೆ ನಿಮಗೆ ಮನಸ್ಸಲ್ಲಿ ಎಷ್ಟು ಖುಷಿ ಇದೆ? ನೋಡಿ, ಒಂದು ಕಾರ್ಯಕ್ರಮಕ್ಕೆ ನಾವು 1,000 ಜನರನ್ನು ಸೇರಿಸಬೇಕಿದ್ರೆ ನಾವು ಗತಾಯ ಪ್ರಯತ್ನ ಮಾಡಬೇಕಾಗ್ತದೆ. ನಾವು ಇಷ್ಟುವರೆಗೆ ಮಾಡಿರುವಂಥ ಕಾರ್ಯಕ್ರಮ ಅಂದರೆ ಯಾವ ದೀಪಾವಳಿಗೆ ನಾವು ಏನು ವರ್ಷ ವಿತರಣೆ ಮಾಡ್ಕೊಂಡು ಬಂದಿದ್ದೀವಿ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇಲ್ಲ, ಯಾವುದೇ ಪೇಪರಲ್ಲಿ ಕೊಡಲಿಲ್ಲ, ಏನೂ ಇಲ್ಲದೆ ನಾವು 12,800 13,000 ಜನರಿಗೆ ವರ್ಷ ವಿತರಣೆ ಮಾಡ್ತಾಯಿದ್ದೀವಿ. ಈ ಸಲ ಒಂದು 26,000 ಜನರಿಗೆ ವರ್ಷ ವಿತರಣೆಗೆ ನಾವು ತಯಾರಿ ಮಾಡ್ಕೊಂಡಿದ್ವಿ. ಪುನಃ ಒಂದು 5,000 ಅಂದರೆ 30-32,000 ಜನರಿಗೆ ವರ್ಷ ವಿತರಣೆ ಆಯೋಜನೆ ಮಾಡ್ಕೊಂಡಿದ್ವಿ. ಬಹುಶಃ ಎಲ್ಲರೂ ಸೇರ್ತಾರೆ. ಇದರಲ್ಲಿ ಸೇರೋ ವಿಚಾರ ಅಂತ ಹೇಳಿದ್ರೆ ಆ ಪಾಪದವರು ಮಕ್ಕಳನ್ನು ಕರ್ಕೊಂಡು ಬರೋದು, ಚಿಕ್ಕ 3 ತಿಂಗಳ ಮಕ್ಕಳನ್ನು ಕರ್ಕೊಂಡು ಬಂದವರು ನಾವು ನೋಡಿದ್ದೀವಿ. ಇನ್ನು ನಮಗೇನು ಬೇಕು? ಆ ಧನ್ಯತಾ ಭಾವ ಬೇಕು, ಆ ಪ್ರೀತಿಯವರು ಕೊಡ್ತಾ ಇದ್ದಾರೆ. ಖಂಡಿತ ಇದು ಒಳ್ಳೆಯ ರೀತಿಯಲ್ಲಿ ಆಗ್ತದೆ. ಅದಕ್ಕೆ ಬೇಕಾಗುವಂಥ ಎಲ್ಲ ತಯಾರಿಗಳನ್ನು ಮಾಡ್ತಾ ಇದ್ದೀವಿ. ಸಾಧಾರಣ 5,000 ಜನರಿಗೆ ಇಲ್ಲಿ ಕೂತ್ಕೊಳ್ಳುವಂಥ ಚೇರ್ಗಳ ವ್ಯವಸ್ಥೆ ಮಾಡಿದೆ. VIP ಚೇರ್ ಬೇರೆ ಮಾಡಿದ್ದೀವಿ. ವೇದಿಕೆಯಲ್ಲಿ ಕಾರ್ಯಕ್ರಮಗಳ ಜೋಡಣೆ ಮಾಡ್ಕೊಂಡಿದ್ದೀವಿ. ಆನಂತರ ಪಾರ್ಕಿಂಗ್ ವ್ಯವಸ್ಥೆಯನ್ನು ಬೇರೆ ಕಡೆ ಮಾಡ್ಕೊಂಡಿದ್ದೀವಿ. ಹೊರಗಡೆ ಕೂಡ ಊಟದ ವ್ಯವಸ್ಥೆ ಮಾಡಲಿಕ್ಕೆ ಅಲ್ಲಿ ಕೌಂಟ್ರನ್ನು ಮಾಡುವಂಥದ್ದು, ಒಂದು 13 ಕೌಂಟ್ರ್ ಊಟದ ವ್ಯವಸ್ಥೆಗೆ, ಒಂದು 22 ಕೌಂಟ್ರು ವರ್ಷ ವಿತರಣೆಗೆ. ಯಾರು ಬಂದರೆ ರಶ್ ಆಗಬಾರ್ದು. ಆ ಇಮಿಡಿಯೇಟ್ ಬಂದು ಅವರು ಒಂದು ಗಂಟೆಯಲ್ಲಿ ಆ ವರ್ಷ ವಿತರಣೆ ಪಡ್ಕೊಂಡು ಅವ್ರು ಹೋಗುವಂಥ ವ್ಯವಸ್ಥೆ ಆಗಬೇಕು. ಟೋಟಲಿ ಇದು 1.5 ಗಂಟೆ ಕಾರ್ಯಕ್ರಮ. ಎಲ್ಲರೂ 12:30 1 ಗಂಟೆ ಒಳಗೆ ಬಂದವರಿಗೆ ಕೂಡಲೇ 2 ಗಂಟೆ ಒಳಗೆ ಊಟ ಮಾಡಿಸಿ, ಒಳ್ಳೆಯ ರೀತಿಯಲ್ಲಿ ಊಟ ಮಾಡಿಸಿ ಅವರಿಗೆ ವರ್ಷ ಕೊಟ್ಟು ಒಳ್ಳೆಯ ರೀತಿಯಲ್ಲಿ ವಿಚಾರ ಮಾಡಿಕೊಂಡು ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ನೀವೇ ಹೇಳಿದಾಗ 25,000 ಜನರನ್ನು ಸೇರಿಸುವಂಥದ್ದು ಸಣ್ಣ ಕೆಲಸ ಅಲ್ಲ. ಇದಕ್ಕೋಸ್ಕರ ಯಾವ ರೀತಿಯಾಗಿ ಸಮಿತಿಗಳನ್ನು ನೀವು ರಚಿಸಿಕೊಂಡಿದ್ದೀರಿ? ಇನ್ನೊಂದು ಭಾಳ ವಿಶೇಷವಾಗಿ ಬಟ್ಟೆ ವಿತರಣೆ ಇಲ್ಲಿ ಭಾಳ ಪ್ರಮುಖ ಆಗುತ್ತೆ. ತುಂಬ ಜನ ಇಲ್ಲಿ ಬಂದರೂ ಬಟ್ಟೆಯನ್ನು ಸ್ವೀಕರಿಸಬೇಕು ಅನ್ನೋ ದೃಷ್ಟಿಯಿಂದ ಬಂದವರು ಕೂಡ ಇರ್ತಾರೆ. ಅವರು ಬಂದು ನೋಂದಣಿ ಮಾಡಿಕೊಳ್ಳಿಕ್ಕಿದೆಯಾ? ಮಾಡಿಕೊಳ್ಳೋದಿದ್ರೆ ಈ ಭಾಗದಲ್ಲಿ ಯಾವ ಜಾಗದಲ್ಲಿ ಅವರು ನೋಂದಣಿಯ ಕೇಂದ್ರಗಳು ಇರ್ತದೆ, ಅವುಗಳ ವ್ಯವಸ್ಥೆಗಳನ್ನು ಹೇಗೆ ರೂಪಿಸಿಕೊಳ್ಳಲಾಗಿದೆ? ನೋಡಿ, ನಾನು ಒಂದು 25,000 ಜನರಿಗೆ ವರ್ಷ ವಿತರಣೆ ಮಾಡೋದು ಚಿಕ್ಕ ಕೆಲಸ ಅಲ್ಲ. ನಾನು ಯಾರನ್ನು ನೀವು ಬನ್ನಿ ಅಂತ ಯಾರು ಕರೆದದ್ದು ಏನಿಲ್ಲ.
ಆದರೂ ನನ್ನ ಹಿತೈಷಿಗಳು ಒಂದು ಅಷ್ಟೊಂದು ಜನ ಇದ್ದಾರೆ, ಸುಮಾರು ಒಂದು 600-700 ಜನ ಅವರ ಸ್ವಂತ ಇಚ್ಛೆಯಲ್ಲಿ ಇವತ್ತು ಬೆಳಿಗ್ಗೆಯಿಂದ ನೀವು ನೋಡ್ಬೋದು ಅವರೇ ಬಂದು ನಾವು ಕೆಲಸ ಮಾಡ್ತೇವೆ, ಯಾವ ಜವಾಬ್ದಾರಿಯನ್ನು ನನಗೆ ಕೊಟ್ಟೆ ನೋಡಿ. ಇಷ್ಟು ದೊಡ್ಡ ಕಾರ್ಯಕ್ರಮ ಆಗಲಿಕ್ಕೆ ಇವತ್ತಿನವರೆಗೆ ಆಗಿರುವಂಥ ಜೋಡಣೆ ನಿದರ್ಶನ. ಅವರೆಲ್ಲ ಕಾರ್ಯಕ್ರಮವನ್ನು ಆ ಅಡುಗೆ ಕಾರ್ಯಕ್ರಮ ಇರಲಿ, ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆ ಇರಲಿ, ಚಾರಿಂದಿರಲಿ, ಶಾಮ್ಯಾನಂದಿರಲಿ, ಸ್ಟೇಜಿದಿರಲಿ, ಎಲ್ಲ ಮಾಡುವುದನ್ನು ಅವರು ಮಾಡ್ಕೊಂಡಿದ್ದಾರೆ. ನಾನೊಂದು ಅಷ್ಟು ಜಾಗದಲ್ಲಿ ಹೋಗಿ ಆ ಬ್ರಹ್ಮಕಲಶ ಮಾಡಿದಂಥ ಜಾಗಗಳು, ಈ ಭಾಗದ ವಿಧಾನಸಭಾ ಕ್ಷೇತ್ರದ ಕೆಲವು ಭಾಗಗಳಲ್ಲಿ ಹೋಗಿ ಬ್ರಹ್ಮಕಲಶ ಮಾಡಿದಂಥ ಊರುಗಳು, ಆನಂತರ ಅಲ್ಲಲ್ಲಿ ನಾವು ಯುವಕರನ್ನು ತೊಡಗಿಸಿಕೊಂಡದ್ದು, ನನ್ನ ಊರಿನ ಪ್ರೀತಿಯ ಬಂಧುಗಳು ಇವರೆಲ್ಲ ಸೇರಿ ಆ ಕಾರ್ಯಕ್ರಮನ ಅಚ್ಚುಕಟ್ಟ ಅವರಿಗೆಲ್ಲ ಅನುಭವ ಇದೆ ಯಾವ ರೀತಿ ಮಾಡಬೇಕಂತ. ನಾನು ಏನು ನಿರೀಕ್ಷೆ ಮಾಡ್ತಾ ಇದ್ದೀನಿ, ಯಾವ ಕೆಲಸ ಈ ರೀತಿ ಮಾಡಬೇಕು ಅಂತ ಆಲೋಚನೆಯಲ್ಲಿದ್ದೀನಿ, ಅದಕ್ಕಿಂತ ಹೆಚ್ಚು ಪಟ್ಟು ಈ ರೀತಿ ಮಾಡಿದರೆ ಒಳ್ಳೆಯದು, ಈ ರೀತಿ ಮಾಡುವಂಥ ನನಗೆ ಸಲಹೆ ಸೂಚನೆಗಳನ್ನು ಕೊಟ್ಟುಕೊಂಡು ಮಾಡುವಂಥ ನನ್ನ ಪ್ರೀತಿಯ ಬಂಧುಗಳು ಅವರು ನನ್ನ ಜೊತೆಯಲ್ಲಿಲ್ಲ. ಇದೇ ನನಗೆ ಶಕ್ತಿ, ಬೇರೆ ಏನಿಲ್ಲ. ಈ ಬಡವರು, ಈ ನನ್ನ ಜೊತೆಯಲ್ಲಿರುವಂಥ ಬಂಧುಗಳೇ ನನಗೆ ಶಕ್ತಿ ಈ ಕಾರ್ಯಕ್ರಮ ಮಾಡಲಿಕ್ಕೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಬಂದವರಿಗೆ ಅವರ ಒಂದು ನಂಬರನ್ನು ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ. ಸ್ವಾಗತ ಅಲ್ಲಿ ಮಾಹಿತಿ ಕೇಂದ್ರ ಇದೆ ಎದುರುಗಡೆ, ಆನಂತರ ಅಲ್ಲಿ ಅವರನ್ನು ನಂಬರ್ಗಳನ್ನು ಎಂಟ್ರಿ ಮಾಡಿಕೊಂಡು, ಫೋನ್ ನಂಬರ್ ಎಂಟ್ರಿ ಮಾಡಿಕೊಂಡು ಒಂದು ರಿಜಿಸ್ಟ್ರೇಷನ್ ಅಂತ ಒಂದು ಮಾಡ್ಕೊಂಡಿದ್ದೀವಿ. ಅದು ಜೊತೆಯಲ್ಲಿ ನಡೀತದೆ. ಈ ಕಡೆ ಊಟ ನಡೀತಾ ಇರ್ತದೆ, ಈ ಕಡೆ ರಿಜಿಸ್ಟ್ರೇಷನ್ ನಡೀತದೆ, ಒಂದು ಕಡೆಯಿಂದ ವರ್ಷ ವಿತರಣೆ ನಡೀತಾ ಇರ್ತದೆ. ಅಂದರೆ ಯಾವುದೇ ರೀತಿಯ ರಶ್ ಆಗದೇ ಇರುತ್ತೆ, ಒಂದೇ ರೀತಿ ಗೊಂದಲ ಇಲ್ಲದೆ ಯಾವ ರೀತಿ ಊಟ ಕೊಡಬೇಕು, ಯಾವ ರೀತಿ ವರ್ಷ ವಿತರಣೆ ಮಾಡಬೇಕು ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ಆಯೋಜನೆ ಮಾಡಿದ್ದೀವಿ. ಸುಮಾರು 700-750 ಕಾರ್ಯಕರ್ತರು ಅದನ್ನು ಸೇರಿಕೊಂಡು ಅದು ಮಾಡುವಂಥದ್ದಕ್ಕೆ ನಾವು ರೆಡಿಯಾಗಿದ್ದೀವಿ. ಇಷ್ಟು ದಶ ಸಂಭ್ರಮದ ವಿಚಾರವಾಗಿ ಅಶೋಕ್ ಕುಮಾರಯ್ಯವರ ಮಾತು. ಮುಂದಕ್ಕೆ ಇಲ್ಲಿ ವಿಶೇಷವಾಗಿ ಗಮನ ಸೆಳೀತಾ ಇರುವಂಥದ್ದು ಊಟ ತಯಾರಿ. ಸುಮಾರು 25,000-30,000 ಸಾವಿರ ಜನರಿಗೆ ಬೇಕಾದಂಥ ಊಟ ತಯಾರಿಗೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಅವರು ಏನು ಹೇಳುತ್ತಾರೆ ಊಟ ತಯಾರಿಯ ಬಗ್ಗೆ ಮತ್ತು ನಾಳಿನ ಮೆನು ಯಾವ ರೀತಿಯಾಗಿ ಇರಲಿಕ್ಕಿದೆ ಅನ್ನೋದನ್ನು ಅವರ ಮಾತಲ್ಲೇ ಕೇಳೋಣ. ದಶ ಸಂಭ್ರಮದಲ್ಲಿ ವಸ್ತ್ರ ವಿತರಣೆ ಹಾಗೂ ಸಭಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಷ್ಟು ಮುಖ್ಯವೋ, ಭಾಳ ವಿಶೇಷವಾಗಿ ಇಲ್ಲಿರುವಂಥದ್ದು ಸುಮಾರು 25,000 ಜನರಿಗಿಂತ ಹೆಚ್ಚು ಏನಿಲ್ಲಿ ಸೇರ್ತಾರೆ ಅವರೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಊಟದ ವ್ಯವಸ್ಥೆಯ ಒಂದು ವ್ಯವಸ್ಥೆಗಳನ್ನು ನೋಡಿಕೊಳ್ತಾ ಇರುವಂಥದ್ದು ಏನು ಮಠಂತ ಬೆಟ್ಟು ಬ್ರಹ್ಮಕಲಶದ ಸಂದರ್ಭದಲ್ಲಿಯೂ ಕೂಡ ಆ ಊಟದ ಜವಾಬ್ದಾರಿಯನ್ನು ನೋಡಿಕೊಂಡಿದ್ದಂತಹ ಅಶೋಕ್ ಮತ್ತು ವಾರಿಶನ್ ಜೈನ್ರವರು ಇವರಿಬ್ಬರು ಕೂಡ ನಮ್ಮ ಜೊತೆಗಿದ್ದಾರೆ. ಇಲ್ಲಿನ ವ್ಯವಸ್ಥೆಗಳು ಹೇಗಿದೆ ಅದರ ಬಗ್ಗೆ ಕೇಳಿಕೊಳ್ಳೋಣ. ಒಟ್ಟಾರೆಯಾಗಿ ಇಲ್ಲಿನ ಇವತ್ತು ನಾಳೆ ದಿವಸ 25,000ಕ್ಕಿಂತ ಹೆಚ್ಚು ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದಕ್ಕೆ ಯಾವ ರೀತಿಯಾಗಿ ನಿಮ್ಮ ಈ ಕೌಂಟ್ರನ್ನು ನೀವು ಹೇಗೆ ಜೋಡಿಸಿಕೊಂಡಿದ್ದೀರಿ, ಯಾರೆಲ್ಲ ಇದ್ದೀರಿ? ನಾವು ಈಗ ಒಂದು 4 ಜನ ಅಲ್ಲ ಸಂಚಾಲಕರು ಇದ್ದೇವೆ. ಒಂದು 10-25 ಜನ ಪಾತ್ರೆ ಕ್ಲೀನ್ ಮಾಡುವವರು ಇದ್ದಾರೆ, ಈಗಾಗಲೇ ಬಂದಿದ್ದಾರೆ. ಒಂದು 15-20 ಜನ ಅಡಿಗೆಯವರು, ನುರಿತ ಪಾಕ ತಜ್ಞರು. ಹೌದೌದು. ಅದರಲ್ಲಿ ಹೇಗೆಲ್ಲ ಐಟಮ್ ಅಂದರೆ ಬೆಳಿಗ್ಗೆ ಚಹಾ ತಿಂಡಿ ಒಂದು 8 ಗಂಟೆಯಿಂದ 9 ಗಂಟೆವರೆಗೆ, 10 ಗಂಟೆಗೆ ನಮ್ಮ ನಿರಂತರ ಅನ್ನದಾನ ಸೇವೆ ಮಾಡುವಂಥ ಒಂದು ಯೋಜನೆಯನ್ನು ಇಟ್ಟುಕೊಂಡಿದ್ದೇವೆ. ಒಂದು 25,000 ಜನ 30,000 ಜನ ಬಂದರೂ ನಮ್ಮಲ್ಲಿ ವ್ಯವಸ್ಥೆ ಈಗ ರೆಡಿ ಸಂಗ್ರಹ ಮಾಡಿದ್ದೇವೆ. ಅದಕ್ಕೆ ಯಾವುದೇ ಕೊರತೆ ಬರುವ ಹಾಗೆ ಇಲ್ಲಿಯ ಮಹಾಗಣಪತಿ ದೇವರು ನಮ್ಮನ್ನು ಹರಸಬೇಕು ಅಂತ ನಮ್ಮಲ್ಲಿ ಮನವೊಲಿಕೆ. ಅಶೋಕಣ್ಣ, ಮಧ್ಯಾಹ್ನದ ವ್ಯವಸ್ಥೆಯಲ್ಲಿ ಏನೆಲ್ಲ ಐಟಮ್ಗಳಿದೆ, ಅದನ್ನು ಹೇಗೆ ಜನರಿಗೆ ಉಣಬಡಿಸಲಾಗ್ತದೆ? ಎಲ್ಲದ ಕಾರ್ಯಕ್ರಮಗೂ ಎಂಕ್ಲೆಡ ಒಂಜಿ ಎಸ್ಟಿಮೇಟ್ ಎಂಚ ಪಂಡ ಒಂಜಿ 25,000 ಒಂಜಿ 30,000 ಜನ ಮಟ್ಟ ಒಂಜಿ ಬೋನಸ್ನ ಬಲ ಒಂದು ಬೆಯ್ಪಾದ ಪಾಡ್ದು ಐನ ಜನಕ್ಲೆ ಉಣುಪುಣಂಚಿನ ವ್ಯವಸ್ಥೆ ಸುರುಕಾದ ಎಂಕ್ಲ ಒಂಜಿ ಕಾಂಡೆ ಒಂಜಿ ಎಂಗ್ಲ ಕಾರ್ಯಕರ್ತರಿಗೆಲ್ಲ ಅತ್ತ ಒಂದು ಬತ್ತನಕಲೆಗ್ಲ ಒಂಜಿ ಕಾಂಡೆ ಚಾ ತಿಂಡಿದ ವ್ಯವಸ್ಥೆ ಮಲ್ತದ. ಅವು ಸಾಧಾರಣ ಒಂಜಿ 8 ಗಂಟೆ ಸ್ಟಾರ್ಟ್ ಆಣದಾಂಡ ಒಂಜಿ 1-1.5 ಗಂಟೆ ಒಪ್ಪುಂಡು ಐಟ್ ಎಂಕ್ಲೈತೆ ಒಂಜಿ ಪ್ಲ್ಯಾನ್ ಪಡ್ದ ಎಂಚಿನ ಪಂಡ ಒಂಜಿ ಕಡ್ಲೆ ಬೊಲ್ದು ಕಡ್ಲೆ ಎಲ್ಲ ಅಂಚಿನ ಬಜಿ ಇಲ್ಲ ಬೊಕ್ಕ ದಾದನ್ಲ ಬೊಕ್ಕ ಒಂಜಿ ಸ್ವೀಟ್ ಉಪ್ಪೇರ ಸಾಧ್ಯತೆ ಉಂಡು ಬೊಕ್ಕದ ವಿಷಯ ಬೊಕ್ಕ ಚಹಾ ಕಾಫಿ ಬೊಕ್ಕ ಒಂಜಿ ಐದಕ್ಕೆ ಪಾನೀಯದ ವ್ಯವಸ್ಥೆ ಉಂಡು. ಮಾತೆರೆಗ್ಲ ಪತ್ತನಗ್ಲ ಒಂಜಿ ಸರ್ಬತ್ತು ಪೊರ್ಲೂದ ಸರ್ಬತ್ತು ಒಂಜಿ ಪಂತದ್ದು ಕೊರ್ಪುನಂಚಿನ ವ್ಯವಸ್ಥೆ ಐದಕ್ಕೆ ಮಧ್ಯಾಹ್ನ ಒಂಜಿ ಸಾಧಾರಣ 10 ಗಂಟೆನ ಎಂಗ್ಲ ಅನ್ನ ಸಂತರ್ಪಣೆಗೆ ಪೂರ ರೆಡಿಯಾದ ಪೋಯಂಕಲ ಪೂರ ರೆಡಿಯಾದ ಒಂಜಿ 10 ಗಂಟೆನಾಗ ರೆಡಿ ಮಂತ್ ಕೊರ್ಪ ಮುಲ್ಪಡ್ದೆ ಎಂಕಲ ಉಲ ಹಿಡ್ದು ಐದಕ್ಕೆ ಒಂಜಿ 10:30 ಗಂಟೆಗೆ ಕೌಂಟರ್ ಗದಿದ್ದು ಕೌಂಟರ್ಡು ಸಾಧಾರಣ ಒಣಸು ಒಂಜಿ 11 ಗಂಟೆಗೆ ಆನಾಗ ನಮ್ಮ ಸಭಾ ಕಾರ್ಯಕ್ರಮ ಆಪನೆಗೆ ದುಂಬಿ ಒಣಸನ್ನು ವಿತರಣೆ ಮನ್ಪೇರ ಶುರು ಮಲ್ಪೋಯಂಕಲ ಐಟು ಶುರುವಾತ ಒಂಜಿ ಸುರಕ್ಕೊಂಜಿ ಉಪ್ಪಡು ಪಂಡ ಜೈನೇರ್ನ ಬಾರಿ ಒಂಜಿ ಪುಳಿತ ಉಪ್ಪಡು ಬಾರಿ ಪೊಲದ ಉಪ್ಪಡು ಐಡ್ದ ಬೊಕ್ಕ ಒಂಜಿ ಪಲ್ಯ ಐಡ್ದ ಬೊಕ್ಕ ಒಂಜಿ ನುಪ್ಪು ಸಾರು ಸಾಂಬಾರು ಅಂಚನೆ ಪಾಯಸ ಒಂಜಿ ಬಾರಿ ಪೊಲದ ಒಂಜಿ ಪದಂಗಿದ ಬೇಳದ ಪಾಯಸ ಮನ್ಪೇರಲ್ಲ ಐಡ್ದ ಬೊಕ್ಕ ನೈಟೇ ಪೂರ ಪೋತೊಂದುಲ್ಲೆ ಇರುತ್ತೆ.
ಐಡ್ದು ಬೊಕ್ಕ ಐಡ್ದು ಬೊಕ್ಕ ಒಂಜಿ ಎಂದು ಚಟ್ಟಂಬಡೆ ಪಂಡ ಅಶೋಕ ರೈಕಲ್ನ ಒಂಜಿ ವಿಶೇಷ ಒಂಜಿ ಜನ ಒಂಜಿ ಒವ್ವಾನ ಒಂಜಿ ಕಾಯ್ತನ ಬೋರ್ಡ್ ಒಂದು ಅಂಡ ಕಾಯ್ತನ ಬೋರ್ಡ್ ಬಣ್ಣ ಈಗ ಚಟ್ಟಂಬಡೆ ಅವ್ ಅನ್ಬಣ್ಣ ಒಂಜಿ ಮಿಸಸ್ ಬಂತೀರು ಅಂಚದ ಐಕ್ಕೋಸ್ಕರ ಚಟ್ಟಂಬಡೆ ಇತ್ತ ಏತು ಜನಕ್ಕೂ ಅಂಚನೆ ಐತೆ ಎಂಕಲ್ನೊಟ್ಟಿಗೆ ಜೈನ್ನಲ್ಲಿರು 66 ಬಾರಿ ಮಲ್ಲ ಹಾಕಲು ಒಂಜಿ ಅಡಿಗೆದ ಜೈನ ನೆಟ್ ಪದ್ಧತಿ ಪತ್ತನ ಹಾಕಲು ಅಂಚನೆ ಅವ್ರನ್ನ ತಂಡ ಒಂಜಿ ಸಾಧಾರಣ 10-13 ಜನದ ತಂಡ ಅಂಚನೆ ದೆಕ್ಕಿ ಸ್ವಚ್ಛತೆಗೆ ಒಡದು ಒಂಜಿ 10-15 ಜನ ಆರೇ ವ್ಯವಸ್ಥೆ ಮಂತದೇರು ಅಂಚ 30 ಜನ ಒಳ್ಳೆಯರಿಗೆ ಒಟ್ಟಿಗೆ 30 ಜನ ಒಳ್ಳೆಯರು ಅಂಚ ಈತ ಜನ ತಂಡ ಎಲ್ಲೇ ಭಾರಿ ಪೊರ್ಲುಡೆ ಆ ಮಹಾಲಿಂಗೇಶ್ವರನ ಕೃಪೆ ಅಂಚನೆ ಮುಲ್ಪನಾಡಪ್ಪನ ಅಂಚಿನ ವಿಘ್ನೇಶ್ವರಿ ವಿಘ್ನ ನಿವಾರಕರಾಯ ನಂಚಿನ ಗಣಪತಿ ಆರ್ಲ ಎಂಕ್ಲೊಟ್ಟಿಗೆ ಇತ್ತೊಂದು ಅಂಚನೆ ಮುಲ್ಪದ ಒಂಜಿ ರಕ್ತೇಶ್ವರಿಯ ಇಂಚಿನ ಒಂಜಿ ಕಾರ್ಣಿಕದ ದೈವಲ ಉಂಡು ನೆತ್ತೊಟ್ಟಿಗೆ ಗಣಪತಿನೊಟ್ಟಿಗೆ ಅಕ್ಕಲ್ನ ಆಶೀರ್ವಾದೋಡು ಎಲ್ಲ ಬತ್ತನಂಚಿನ ಅಕ್ಕಲ್ನ ಕಾರ್ಯಕ್ರಮ ಎಂಕ್ಲಿಗೆ ಯಶಸ್ಸು ಮಂತ್ ಕೋರಡು ಪಂಡದ ಎಂಕ್ಲ ಮಾಲಿಂಗೇಶ್ವರ ಅಂಚನೆ ಗಣಪತಿ ಕೇಳೊಂದು ದಯ ಬಣ್ಣದ ಅನ್ನ ಸಂತರ್ಪಣೆ ಮಿಂಚ ಬಣ್ಣದಂಡ ಅವು ನಿರಂತರ ನಡಪಣಂಚಿನ ಕೆಲಸ ಎಂಕ್ಲೆಗೆ ಕಾಂಡೆ ಶುರು ಮಾಡಂದ ಬಯ್ಯ ಮುಟ್ಟಲ್ಲ ಓವೇ ಒಂಜಿ ವಿಷಯ ಕೊರತೆ ಅವಂದೆ ಮಾತೇರ್ಲ ಪೊರ್ಲುಡೆ ಸಾಕಾರ ಕೊರಡು ಪಂಡದ ಎಂಕ್ಲ ವಿಘ್ನ ನಿವಾರಕ ನಂದಿ ಗಣಪತಿಡಲ್ಲ ಅಂಚನೆ ಮಹಾಲಿಂಗೇಶ್ವರ ನಟ್ಟೊಂದು ಸ್ಥಳ ಸಾನ್ನಿಧ್ಯೋಡು ವಹಿಸೋಡು ನಂಚಿನ ದೈವ ದೇವೇರು ಮಾತೇರ್ಲ ಒಂಜಿ ಎಂಕ್ಲೆಗೆ ಆಶೀರ್ವಾದ ಕೊರಡು ಪಂಡದು ಅಂಚನೆ ಇನ್ನೀಗ ಎಂಕ್ಲ ಗಣಪತಿ ದೇವರನ್ನ ಸ್ವಸ್ತಿಕದ್ದು ಪ್ರಾರ್ಥನೆ ಮಂತದ್ದು ಎಂಕ್ಲ ಈ ಕಾರ್ಯಕ್ರಮ ಶುರು ಮಾಡ್ತದ ಎಲ್ಲೇ ಬಯ್ಯ ಮುಟ್ಟದ ಕಾರ್ಯಕ್ರಮ ಓವೇ ನಿರ್ವಿಘ್ನ ಆವಂದ ಲೆಕ್ಕ ಆ ಗಣಪತಿ ದೇವರ್ಲ ಅಂಚನ ಮಹಾಲಿಂಗೇಶ್ವರ ದೇವರ್ಲ ಅಂಚ ದೈವರ ಈ ಸ್ಥಳ ಸಾನ್ನಿಧ್ಯವಾಯ ನಂಚಿನ ದೈವ ದೇವರ್ಲ ಎಂಕ್ಲೆಗೆ ಪೊರ್ಲೂದ ಅನುಗ್ರಹ ಮನ ಪಡ್ಬಾರ್ದು ಎಂಕ್ಲ ಮಾತೇರ್ನಲ್ಲ ಪರವಾದ ಕೇಂದ್ರನ್ನೇ ಇದಿಷ್ಟು ಆಗಲೇ ಅಶೋಕಣ್ಣ ಹೇಳಿದರು. ಒಂದಷ್ಟು ಸ್ವಯಂ ಸೇವಕರು ತಾವಾಗಿ ತೊಡಗಿಸಿಕೊಂಡು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಅಂಥದ್ರಲ್ಲಿ ಈ ಇಬ್ಬರು ವಿಶೇಷವಾಗಿ ಇಲ್ಲಿನ ವ್ಯವಸ್ಥೆಗಳನ್ನು ನೋಡಿಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಾಳಿನ ದಶ ಸಂಭ್ರಮ ಕಾರ್ಯಕ್ರಮ ಬಹಳ ಮೆರುಗನ್ನು ಪಡೀತಾ ಇದ್ದು ಅದರ ಜೊತೆಗೆ ಈ ಅನ್ನ ಸಂತರ್ಪಣೆ ವ್ಯವಸ್ಥೆ ಅದಕ್ಕೊಂದು ಕಲಶಪ್ರಾಯವಾಗಿದೆ ಅನ್ನೋದರಲ್ಲಿ ಯಾವುದೇ ತಪ್ಪಿಲ್ಲ. ಖಂಡಿತವಾಗಿ ಕೂಡ ಅಶೋಕ್ ಕುಮಾರ್ ರೈ ಹೇಳುವಂತೆ ಎಲ್ಲರೂ ಕೂಡ ಬರಬೇಕು, ಸಾರ್ವಜನಿಕರು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅನ್ನುವಂಥದ್ದು ಅವರ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ಸಮಾಜ ಜೊತೆಗೆ ಶಿವಪ್ರಸಾದ್ ರೈ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ